ಹಾಗೆ ಅದರೊಂದಿಗೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ಮೊದಲ ಬಾರಿಗೆ ಆಯೋಜಿಸಿದ ರಾಜ್ಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಉದಯವಾಣಿ ಮಂಗಳೂರು ವಿಭಾಗದ ಹಿರಿಯ ಛಾಯಾಗ್ರಾಹಕ ಸತೀಶ್ ಇರ ಇವರು ಪ್ರಥಮ ಪ್ರಶಸ್ತಿಯನ್ನು ಪಡೆದು ಒಂದು ಗೌರವವನ್ನು ಸಂಪಾದನೆಯನ್ನು ಮಾಡ್ತಾರೆ. ಸತೀಶ್ ಇರ ವೇದಿಕೆ ಬಂದು ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕು. ಸತೀಶ್ ಇರ ಇವರಿಗೆ ಅಧ್ಯಕ್ಷರು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ತಾವೆಲ್ಲರೊಂದು ಜೋರಾದ ಕೈ ಚಪ್ಪಾಳೆಯಿಂದ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಧನ್ಯವಾದಗಳು. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷರ ಮಾತವಾಗಿ ಹೇರಿ ನಮ್ಮ ಸಹಕಾರಿ ಕ್ಷೇತ್ರ ಕಂಡ ಸಾರ್ವಕಾಲಿಕ ಕುಮಾರ್ ಎನ್ನುವುದನ್ನು ನಾವೆಲ್ಲರೂ ಅರಿತವರು. ಹಾಗಾಗಿ ಇಂದಿನ ಈ ವೇದಿಕೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷೆಯ ಮಾತಿಗಾಗಿ ಹಾಗೆ ಸಮವಸ್ತ್ರವನ್ನು ವಿತರಣೆ ಮಾಡಿದಂಥ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ರವರೇ, ನನ್ನ ಮಿತ್ರರು, ವಿಧಾನ ಪರಿಷತ್ನ ಸದಸ್ಯರು, ಆತ್ಮೀಯರಾದಂಥ ಐವನ್ ಡಿಸೋಜರವರೇ, ನಮ್ಮೆಲ್ಲ ಕಾರ್ಯಕ್ರಮಗಳ ಸಹಕಾರ ನೀಡಿರುವಂಥ ಅದಾನಿ ಸಮೂಹ ಸಂಸ್ಥೆಯ ದಕ್ಷಿಣ ಭಾರತದ ಅಧ್ಯಕ್ಷರಾದಂಥ ಮಿತ್ರರಾದಂಥ ಕಿಶೋರ್ ಆಳ್ವರವರೇ, ವೇದಿಕೆಯಲ್ಲಿ ಇರುವಂಥ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತರೇ, ನನ್ನ ಪುತ್ರರಾದ ಮೇಘರಾಜರವರೇ, ಹಾಗೂ ಇಲ್ಲಿ ಸೇರಿರುವಂಥ ನಮ್ಮ ನವೋದಯ ಗುಂಪಿನ ಸದಸ್ಯರೇ, ಹಾಗೂ ಮಾಧ್ಯಮ, ದೃಶ್ಯ ಮಾಧ್ಯಮ ಮಿತ್ರರೇ, ಆತ್ಮೀಯರೇ, ನಾವು 25 ವರ್ಷಗಳ ಹಿಂದೆ ಅಂದರೆ ಸುಮಾರು 2000 ಇಸ್ವಿಯಲ್ಲಿ 1999ರಲ್ಲಿ ನನಗೆ ಪ್ರಾರಂಭ ಮಾಡಿದ ನೆನಪಿದೆ. ಆವತ್ತು ನಾನು ಅಧ್ಯಕ್ಷನಾಗಿದ್ದಾಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸುವುದನ್ನು ನಾನು ಕಾಣ್ತಿರಲಿಲ್ಲ. ಮಹಿಳೆಯರು ಮನೆಯಲ್ಲಿ ಇದ್ಕೊಂಡೇ ಮನೆ ಮಕ್ಕಳನ್ನು ಬೆಳೆಸುವಂಥ ಕೆಲಸ, ಮನೆಯ ಕೆಲಸ ಇದೇ ಮಾಡಿಕೊಂಡು ಬದುಕ್ತಿದ್ರು. ಸಮಾಜದಲ್ಲಿ ಒಂದಾಗಿ ಬಾಳುವಂಥ ಅವಕಾಶ ಅವರಿಗೆ ಇರಲಿಲ್ಲ. ನಾವು ಎಲ್ಲರೂ ಹೇಳ್ತೇವೆ, ಸ್ತ್ರೀಯರೇ ನಮ್ಮ ದೇಶದ ಶಕ್ತಿ, ಅವರೇ ಪ್ರಾಮುಖ್ಯ, ಅವರೇ ಬೆಳೆಸೋದು, ಅದು ಇದು ಎಲ್ಲ ಬಾಯಲ್ಲಿ ಮಾತ್ರ ಹೇಳ್ತೇವೆ. 26-28 ವರ್ಷದ ಹಿಂದೆ ನಾನು ಇಲ್ಲಿ ಅಧ್ಯಕ್ಷನಾಗಿದ್ದಾಗ ನೋಡಿದೆ, ಯಾಕೆ ಈ ಮಹಿಳೆಯರನ್ನು ನಾವು ಪುರುಷ ಸಮಾನವಾಗಿ ಬೆಳೆಸಬಾರ್ದು ಅನ್ನುವಂಥ ಒಂದು ಚಿಂತನೆ ನನ್ನಲ್ಲಿ ಮೂಡಿ ಬಂತು. ಆ ಪ್ರಕಾರವಾಗಿ ನನಗೆ ಆವಾಗ ಆಶೀರ್ವಾದ ಮಾಡಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು. ಅವರು ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಅವರದ್ದೇ ಆದಂಥ ಒಂದು ಈ ಗುಂಪುಗಳನ್ನು ರಚಿಸಿಕೊಂಡು ನಡೆಸಿದರು. ನನಗೆ ಹೇಳಿದರು, ನಿನಗೆ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಶಕ್ತಿ ಇದೆ, ಅವಕಾಶ ಇದೆ, ನೀನು ಪ್ರಾರಂಭ ಮಾಡು ಹೇಳಿ 2000 ಇಸ್ವಿ ಜನವರಿಯಲ್ಲಿ ನಮ್ಮ ಕಾರ್ಕಳದಲ್ಲಿ ನಮ್ಮ ಫ್ಯಾಕ್ಟ್ರಿಯ ಜಾಗದಲ್ಲಿ ಮೊದಲನೇ ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನೆನಪು ನನಗೆ. ಆಗ ಡಿ.ಕೆ. ಶಿವಕುಮಾರ್ ಅವರು, ಈಗಿನ ಉಪಮುಖ್ಯಮಂತ್ರಿ, ಸಹಕಾರ ಸಚಿವರಾಗಿದ್ದರು, ಅವರು ಬಂದರು. ಅವರು ಸಮ್ಮುಖದಲ್ಲಿ ಆ ದಿವಸ ನಾನು ಎಣಿಸಿದ ಒಂದು 2000 ಮಹಿಳೆಯರು ಸೇರ್ಬೋದಂತ. ಆದರೆ ಆ ದಿವಸ 9,500 ಮಹಿಳೆಯರು ಮೊದಲ ದಿವಸದ ಉದ್ಘಾಟನೆಯಲ್ಲಿ ಬಂದು ನನಗೆ ಶಕ್ತಿ ಕೊಟ್ಟರು, ಪ್ರೇರಣೆಯನ್ನು ನೀಡಿದರು. ನಾವು ನಿಮ್ಮ ಹಿಂದೆ ಇದ್ದೇವೆ ಅನ್ನುವಂಥದ್ದನ್ನು. ಆವತ್ತಿನಿಂದ ನಾವು ಹಿಂದೆ ನೋಡಿದ್ದಿಲ್ಲ. ಬೆಳೀತಾ ಬೆಳೀತಾ ಇವತ್ತು ಸಂಖ್ಯೆ ನಮ್ಮದು 5 ಲಕ್ಷದವರೆಗೆ ಹತ್ರ ಮುಟ್ತಾ ಇದೆ. ಪ್ರತಿ ಮನೆಯಲ್ಲಿಯೂ ಒಬ್ಬ ಸ್ತ್ರೀ
ನಮ್ಮ ಗುಂಪಿನಲ್ಲಿ ಹೆಚ್ಚಾಗಿ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯ ಒಂದು ಮಹಿಳೆಯರ ಸ್ವಾವಲಂಬಿತನ ಅಭಿವೃದ್ಧಿಯನ್ನು ಕಂಡು ಬೇರೆ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಗುಂಪನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಂದ ಬೇಡಿಕೆ ಬಂತು. ಆದರೆ ಸಂಪನ್ಮೂಲದ ಕೊರತೆಯಿಂದ ನಾವು ಈ 8 ಜಿಲ್ಲೆಗಳಲ್ಲಿ ಈ ಗುಂಪನ್ನು ಪ್ರಾರಂಭ ಮಾಡಿ ಇದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೆವು. ನಮ್ಮ ದೇವಿಪ್ರಸಾದರು ಹೇಳಿದ ಹಾಗೆ ನಮ್ಮ 25ನೇ ವರ್ಷದ ರಜತ ಸಂಭ್ರಮವನ್ನು ದೇಶಕ್ಕೆ ಮಾದರಿಯಾಗಿ, ರಾಜ್ಯಕ್ಕಲ್ಲ ದೇಶಕ್ಕೆ ಮಾದರಿಯಾಗಿ 1.5 ಲಕ್ಷ ಜನ ಮಂಗಳೂರಿನ ನೆಹರು ಮೈದಾನದಲ್ಲಿ ಒಂದೇ ಸಮವಸ್ತ್ರದಲ್ಲಿ ಶಿಸ್ತುಬದ್ಧವಾಗಿ ಸೇರುವಂಥ ಒಂದು ಸಭೆ ದೇಶದಲ್ಲಿ ಇದ್ದರೆ ಅದು ನಾಳ್ದು ನೀವು ನಡೆಯುವಂಥ ನಿಮ್ಮ ಸಭೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ದೇಶದಲ್ಲಿ 2 ಲಕ್ಷ ಜನ ಸೇರಿರ್ಬೋದು, 3 ಲಕ್ಷ ಜನ ಸಭೆ ಸೇರಿರ್ಬೋದು. ಆದರೆ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಅದು ಸೇರುವಂಥ ಒಂದು ಅವಕಾಶ ಇದ್ದರೆ ಅದು ನಿಮಗೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೆ. ಗಿನ್ನಿಸ್ ರೆಕಾರ್ಡ್ ಅಂತ ನಮ್ಮ ಮಿತ್ರ ವೇದವ್ಯಾಸ ಕಾಮತ್ ಶಾಸಕರು ಹೇಳ್ತಾರೆ. ಯಾರೇನು ಆಗುವುದಿಲ್ಲ, ಅದು ನಿಮ್ಮಿಂದ ಮಾತ್ರ ಸಾಧ್ಯತೆ ಇದೆ. ನಾವು ಸುಮಾರು 6ನೇ ಸಲ ಈ ಸಮವಸ್ತ್ರ ಕೊಡ್ತಾ ಇದ್ದೇವೆ. ಯಾಕೆ ನಿಮ್ಮ ಹತ್ರ ಸೀರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ, ಕೈ ತುಂಬ ಬಂಗಾರ ಹಾಕ್ಕೊಳ್ತೀರಿ, ಇಂಜಿನಿಯರಿಂಗ್ ಅವ್ರು ಹೇಳಿದ ಹಾಗೆ ವೈದ್ಯಕೀಯಕ್ಕೆ ಕಳಿಸ್ತೀರಿ, ಒಳ್ಳೆಯದು, ಸಂತೋಷ ನನಗೆ. ನಿಮ್ಮ ಹತ್ರ ಸೀರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತ ನಾನು ಕೊಡ್ತಾ ಇಲ್ಲ. SS ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರು ಭಾಳ ಹಿಂದೆ ಇದ್ದರು, ಭಾಳ ಹಿಂದೆ, ಒಂದು 25 ವರ್ಷದ ಮೊದಲು. ಆವಾಗ ನಾನು ಇಲ್ಲಿ ಒಂದು ಮೈದಾನದಲ್ಲಿ ದೊಡ್ಡ ಸಭೆಯನ್ನು ಮಂಗಳಾ ಸ್ಟೇಡಿಯಂನಲ್ಲಿ, ನೆನಪಿದೆ ನನಗೆ, ಮಹಿಳೆಯರ ಒಂದು ಸಮ್ಮೇಳನ ಮಾಡಬೇಕು ಅಂತ ಅವರು ಹೇಳಿದರು. ಮಹಿಳೆಯರ ಸಮಾವೇಶ ಮಾಡಿದಾಗ ನಾವು ವೇದಿಕೆಯಲ್ಲಿದ್ದು, ಆವಾಗ ಈ ಹೆಂಗಸರು ಏನು ಮಾಡ್ತಿದ್ದು ಹೇಳಿದೆ, ಅವಳ ಸೀರೆಯನ್ನು ಇವಳು ಹೇಳಿ, ಇದೆಲ್ಲಿ ತಗೊಂಡು, ಹುಲ್ಯಾಡಿಕರ್ನಲ್ಲಿ ತಗೊಂಡ್ಯಾ, ಎಲ್ಲಿ ತಗೊಂಡು? ಅವಳ ಸೀರೆಗೆ ಮಾತ್ರ ಬಿಡಲಿಲ್ಲ, ರವಿಗೆ ಕೈ ಹಾಕಿದ್ದು, ಇದು ಮ್ಯಾಚಿಂಗ್ ಆಗೋದಿಲ್ಲ ನಿನ್ನ. ಅಷ್ಟಕ್ಕೆ ಇದ್ದರೆ ಸುಮ್ಮನೆ ಆಗ್ತಿದ್ರು ಪಾಟೀಲ್. ಕುತ್ತಿಗೆ ಕೈ ಹಾಕಿದ್ದು, ಈ ಕರಿಮಣಿ ಎಷ್ಟು ತೊಲೆ ಅಂತ, ಅಲ್ಲಿಗೆ ಬಿಟ್ರ ಕಿವಿ ಕೈ ಹಾಕಿದ್ದು, ಕಿವಿ ಕೈ ಹಾಕಿ ಬಣ್ಣೆಲ್ಲ ಎಲ್ಲ ಮಾಡಿಸಿದ್ದೆ ಅಂತ. ಕೊನೆಗೆ ಮೂಗಿಗೆ ಬಂತು, ಇದೆಲ್ಲಿ ನತ್ತು ಮಾಡಿಸಿದ್ದೆ. ಅದನ್ನು ಕಂಡು ಅವ್ರು ಹೇಳಿದರು, ಇವ್ರಿಗೇನಾದರೂ ಒಂದು ದಾರಿ ತಲುಪಿಸ್ಬೇಕಪ್ಪ ಅಂತ ನನಗೆ ಆಗ ಹೇಳಿದರು. ಅದಕ್ಕೋಸ್ಕರ ನಾನು ನಿಮಗೆ ಸಮವಸ್ತ್ರ ನೀಡ್ತಾ ಇದ್ದೇನೆ. ಇವತ್ತು ಯಾರು ಸೀರೆಗೆ ಕೈ ಹಾಕೋದಿಲ್ಲ, ಯಾರು ಕುತ್ತಿಗೆಗೆ ಇನ್ನೊಬ್ಬರು ಕೈ ಹಾಕೋದಿಲ್ಲ, ಬೆಳ್ಳಿಗೆ ಮುಟ್ಟೋದಿಲ್ಲ, ನತ್ತಿಗೆ ಕೈ ಹಾಕೋದಿಲ್ಲ. ಕಾರಣ ಶಿಸ್ತನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಿ. ನಾವು ಸೇರುವಾಗ, ಒಂದು ಕಡೆ ಸೇರುವಾಗ ಇವತ್ತು ನೋಡಿ ಒಂದೇ ಸಮವಸ್ತ್ರದಲ್ಲಿದ್ದೀರಿ. ಜಾತಿ, ಮತ, ಅಂತರ, ಬಡವ, ಶ್ರೀಮಂತ ಅನ್ನುವಂಥದ್ದನ್ನು ಮರೆತು ಬಿಡ್ತೇವೆ. ನಾವು ಮನೆಯಲ್ಲಿ ಬಿಟ್ಟು ಬರ್ತೇವೆ. ನಾವು ಇಲ್ಲಿ ಸೇರಿದಾಗ ನವೋದಯದ ಗುಂಪಿನ ಸದಸ್ಯರು ಯಾವ ಜಾತಿ, ಮತ ಭೇದ ಇಲ್ಲ. ಅಲ್ಲಿ ನೋಡಿ ಮುಸ್ಲಿಂ ಮಹಿಳೆಯರು ಕೂತಿದ್ದಾರೆ. ಯಾವ ಬಡವ, ಶ್ರೀಮಂತ ಅನ್ನುವಂಥ ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆಯಿಂದ ಸೇರ್ತಾ ಇದ್ದೇವೆ ಹೊರತು ನಿಮ್ಮಲ್ಲಿ ದುಡ್ಡಿಲ್ಲ ಅಲ್ಲದಂತ ಅದನ್ನು ಇವತ್ತು ಶಿಸ್ತನ್ನು ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ. ಇದು ದೇಶಕ್ಕೆ ಮಾದರಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಶಿಸ್ತು ದೇಶಕ್ಕೆ ಮಾದರಿ ಆಗಬೇಕು. ಈ ರೀತಿಯ ಶಿಸ್ತು ಇದ್ದರೆ ನಮ್ಮಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು
ನಮ್ಮ ವೇದಿಕೆಯಲ್ಲಿದ್ದವರೆಲ್ಲ ನಮ್ಮ ಡಿ ಸಿ ಅವರು ಹೇಳಿದರು, ಇಂಥ ಒಂದು ಕಾರ್ಯಕ್ರಮ ಬೇರೆ ಕಡೆ ನೋಡಲಿಲ್ಲ ಅನ್ನುವಂಥದ್ದು. ಕೆಲವರ ಮಕ್ಕಳಿಗೆ ನಾನು ಕೇಳಿದೆ, ಮಕ್ಕಳನ್ನು ಮೊನ್ನೆ ನಾನು ಕೇಳಿದಾಗ ಮೆಡಿಕಲ್ ಕಲಿಸ್ತಾ ಇದ್ದೇನೆ ಅಂತ ಹೇಳಿದರು. ನೋಡಿ ಎಷ್ಟು ದೊಡ್ಡ ವಿಷಯ, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿಸೋದು, ಅದರಲ್ಲಿ ಉನ್ನತ ಮೆಡಿಕಲ್ ಕಾಲೇಜ್ ಕಳಿಸೋದು, ಇಂಜಿನಿಯರಿಂಗ್ ಕಳಿಸೋದು, ವಿದ್ಯಾವಂತರನ್ನಾಗಿ ಮಾಡೋದು. ನಮ್ಮಾಗೆ ಅವರು ಇರಬಾರ್ದು, ಬೆಳೆದು ದೊಡ್ಡ ಹುದ್ದೆಯನ್ನು ಬಳಸಿ ಇನ್ನಷ್ಟು ಜನರಿಗೆ ಸಹಾಯ ಆಗಬೇಕು ಅನ್ನೋಂಥ ಮನೋಭಾವನೆಯಿಂದ ನೀವು ಇವತ್ತು ಬೆಳೀತಾ ಇದ್ದೀರಿ. ಇದು ದೇಶಕ್ಕೆ ಒಂದು ಮಾತ್ರ ಅಲ್ಲ, ಎಲ್ಲ ನಿಮ್ಮ ಕೆಲಸ ದೇಶಕ್ಕೆ ಮಾದರಿಯಾದ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ. ಇವತ್ತು ನನಗೆ ವೇದವ್ಯಾಸರು ಮತ್ತೊಬ್ಬರು ಮೊನ್ನೆ ಎಲ್ಲ ಕೇಳಿದರು, ದಿವಸ ಮಾಧ್ಯಮದಲ್ಲಿ ವೃತ್ತಪತ್ರಿಕೆಯಲ್ಲಿ ಬರ್ತಾರೆ, ಮೈಕ್ರೋ ಫೈನಾನ್ಸ್ನಿಂದಾಗಿ ಅವರ ಕಿರುಕುಳದಿಂದಾಗಿ ಮರಣ ಹೊಂದಿದ್ರು ಹೇಳಿ, ಆತ್ಮಹತ್ಯೆ ಮಾಡಿದರು ಹೇಳಿ. ನಾನು ಹೇಳೋದಾದರೆ ಅದು ಮೈಕ್ರೋ ಫೈನಾನ್ಸ್ನಿಂದಾಗಿ ಅಲ್ಲ, ಚಕ್ರ ಬಡ್ಡಿ ಕೊಡುವ ಸಾಲದಿಂದಾಗಿ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಅಂತ ಹೇಳಿದರೆ ನಾವು ಒಂದು ಗುಂಪಿಗೆ ಸಾಲ ಕೊಡ್ತೇವೆ ಹೊರತು ಒಬ್ಬ ವ್ಯಕ್ತಿಗೆ ಕೊಡುವ ಸಾಲಕ್ಕೆ ಮೈಕ್ರೋ ಫೈನಾನ್ಸ್ ಅನ್ನೋದಿಲ್ಲ. ಅದು ಬಡ್ಡಿಗೆ ವ್ಯವಹಾರ ಮಾಡುವಂಥ ವ್ಯವಹಾರ. ನಾವೆಲ್ಲಿಯಾದರೂ ಒಬ್ಬ ವ್ಯಕ್ತಿಗೆ ನಿಮ್ಮಲ್ಲಿ ಸಾಲ ಕೊಟ್ಟಿದ್ದೇವಾ? ಇಲ್ಲ. ಇದು ಚಕ್ರ ಬಡ್ಡಿ ದಂಧೆ ಮಾಡುವವರು, ಅವರು ಕೊಡುವ ಸಾಲ ಅಸಲಿಗಿಂತ ಹೆಚ್ಚು ಬಡ್ಡಿ ವಸೂಲು ಮಾಡಿದ್ರು ಮತ್ತು ಬಡ್ಡಿ ಬಾಕಿ ಇರ್ತದೆ, ಅಸಲು ಹಾಗೆ ಇರ್ತದೆ. ನಮ್ಮಲ್ಲಿ ಆಗಿಲ್ಲ. ವಸೂಲಾತಿಯ ಬಗ್ಗೆ ನಾನು ಶಬ್ದವೇ ಹೇಳೋದಿಲ್ಲ. ನಮ್ಮಲ್ಲಿ ಕೊಟ್ಟಂಥ ಸಾಲ ಅದು ಮಹಿಳೆಯರಿಗಿರ್ಬೋದು, ಇನ್ನೊಬ್ಬರಿಗೆ ಇರ್ಬೋದು, 99% ಮರುಪಾವತಿ ಆಗಿದೆ. ವಸೂಲಾತಿ ಅನ್ನುವಂಥ ಶಬ್ದ ನಾನು ಉಪಯೋಗ ಮಾಡ್ತಾ ಇಲ್ಲ. ನೀವು ಅದನ್ನು ಬಳಸ್ಕೊಂಡಿದ್ದೀರಿ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಸಣ್ಣ ಉದ್ದಿಮೆ ಇರ್ಬೋದು, ಇಂಥ ಸತ್ಕಾರ್ಯಗಳಿಗೆ ಬಳಸ್ಕೊಂಡಿರೋದ್ರಿಂದ ನೀವು ಇವತ್ತು ಬೆಳೆದಿದ್ದರಿಂದ ನೀವಾಗಿ ಹಣವನ್ನು ಮರುಪಾವತಿ ಮಾಡುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ನಮ್ಮ ಮಹಿಳೆಯರಲ್ಲಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಎಲ್ಲ ಕಡೆಯಿಂದ ನಮಗೆ ಬೇಡಿಕೆ ಬರ್ತಾ ಇದೆ, ಆದರೆ ನಮ್ಮಲ್ಲಿ ಸಂಪನ್ಮೂಲ ಕೊರತೆ ಇದೆ. ನೋಡಿ, ನಾವು ನಿಮಗೆ 6ನೇ ಸಲ ಈ ಸಲ ಸಮವಸ್ತ್ರ ನೀಡ್ತಾ ಇದ್ದೇವೆ. ಆದರೆ ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿ ಯಾರಿಂದಲೂ ಡೊನೇಷನ್ ನಾವು ತಗೊಳ್ಳಿಲ್ಲ. ನಿಮಗೆ ಚಕ್ರವಡ್ಡಿ ವಿಧಿಸಲಿಲ್ಲ. ಕಷ್ಟ ಬಂದರೆ ಇನ್ನಷ್ಟು ಸಹಾಯ ಮಾಡಿದ್ದೇವೆ. ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತಾ ಇದ್ದೇವೆ. ನಿಮ್ಮ ಮಕ್ಕಳು ಬೆಳೀಬೇಕು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಾನು ಕೂಡ ಇಷ್ಟು ಬೆಳಿಬೇಕಾಗಿದ್ದರೆ, ನನಗೆ ಇಷ್ಟು ಪುರಸ್ಕಾರಗಳು ಸಿಕ್ಕಬೇಕಾಗಿದ್ದರೆ, ಒಂದು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ಪ್ರಾಥಮಿಕ ಪತ್ತಿನ ಸಂಘಗಳಿಂದ, ಸಹಕಾರಿ ಕ್ಷೇತ್ರದಿಂದ, ಇನ್ನೊಂದು ನಿಮ್ಮಂಥ ಮಹಿಳೆಯರಿಂದ ನನಗೆ ಇಷ್ಟು ಪುರಸ್ಕಾರಗಳು ಸಿಕ್ಕಲಿಕ್ಕೆ ಸಾಧ್ಯತೆ ಆಗಿದೆ. ನನಗೆ ಸಿಕ್ಕುವಂಥ ಯಾವುದೇ ಪುರಸ್ಕಾರ ಇದ್ದರೂ ಅದು ನಿಮಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ನನ್ನ ಗೌರವ ಹೆಚ್ಚಾದರೆ ನಿಮ್ಮ ಗೌರವ ಜಾಸ್ತಿ ಆಗ್ತದೆ, ನಿಮ್ಮ ಗೌರವ ಬೆಳೆದಷ್ಟು ನಾನು ಬೆಳೀತೇನೆ ಅನ್ನುವಂಥ ಅದನ್ನು ಹೇಳಿಕೊಂಡು, ನಾಡ್ದು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೇನೆ, ಮೊನ್ನೆ ಕೂಡ ನಮ್ಮ ದೇವಿ ಪ್ರಸಾದ್ರವರು ಹೇಳಿದರು, ಸುಮಾರು 3,000 ಬಸ್ಸು ಮಂಗಳೂರಿಗೆ ಬರ್ತಾಯಿದೆ. 3,000 ಲೆಕ್ಕ ಹಾಕಿ 3,000 ಬಸ್ಸುಗಳು ಆ ಶಿವಮೊಗ್ಗದ ಸೊರಬದಿಂದ ಹಿಡಿದು ಇಲ್ಲಿಯ ದಾವಣಗೆರೆಯಿಂದ ಬರ್ತಾಯಿದೆ. ಬರುವಾಗ ಅವರಿಗೆ ಹೇಳಿದ್ದೇನೆ, ಪ್ರತಿಯೊಂದು ಬಸ್ಸಿನಲ್ಲಿಯೂ 2 ವಾಲಂಟಿಯರ್ಸ್ ಇರಬೇಕು. ಅವರಿಗೆ ವಿಶೇಷವಾದಂಥ ಒಂದು ಶರ್ಟನ್ನು ಕೊಡ್ತೇವೆ ಗುರುತಿಸಲಿಕ್ಕೆ, ಬ್ಯಾನರ್ ಹಾಕಬೇಕು, ಬಸ್ಸಿಗೆ ಸಹಕಾರಿ ಫ್ಲ್ಯಾಗ್ ಹಾಕ್ಕೊಂಡು ಬರಬೇಕು, ಬೆಳಗ್ಗೆ ತಿಂಡಿಯ ವ್ಯವಸ್ಥೆ ಮಾಡ್ತೇವೆ,
ಕೂತಲ್ಲಿ ಮಜ್ಜಿಗೆ, ಸ್ವೀಟ್, ಬಿಸ್ಕುಟ್ ಪ್ಯಾಕೆಟ್, ಊಟದ ವ್ಯವಸ್ಥೆಯನ್ನು ಕೊಡ್ತೇವೆ. ನೀವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದು ಇಡೀ ಸಮಾಜ ಸುಧಾರಣೆ ಆಗ್ತದೆ. ಒಂದು ಮಹಿಳೆಗೆ ಆರ್ಥಿಕವಾಗಿ ಸಬಲತೆ ಬಂದರೆ ಇಡೀ ರಾಜ್ಯದ ಆರ್ಥಿಕ ಸಬಲತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುದು ಇದು ಬಹಳ ವರ್ಷಗಳಿಂದ ನಾವು ಪ್ರತಿಪಾದನೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ನಾವು ಸಬಲತೆಯನ್ನು ಮಾಡಿದ್ದೇವೆ. ಆರ್ಥಿಕವಾಗಿ ಸ್ವತಂತ್ರ ಆದರೆ ಬಹುಶಃ ಇಡೀ ಕುಟುಂಬ ಅದು ವಿದ್ಯಾಭ್ಯಾಸದಿಂದ ಹಿಡಿದು ತನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಮಹಿಳೆಯರು ಮಾಡ್ತಕ್ಕಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಉದ್ಯಮಕ್ಕೆ ಅವರು ಮಾಡ್ತಕ್ಕಂಥ ಕೆಲಸಗಳಿರ್ಬೋದು, ಈ ಎಲ್ಲವೂ ಒಂದು ಶಿಸ್ತು ಮತ್ತು ಸಮಾಜದ ಎಲ್ಲ ರೀತಿಯ ಪರಿಮಿತಿ ಒಳಗಡೆ ನಡೀತದೆ ಅಂತ ಹೇಳೋದನ್ನು ನಾವು ನಂಬಿಕೊಂಡಿದ್ದೇವೆ. ಇವತ್ತು ಎನ್ ರಾಜೇಂದ್ರ ಕುಮಾರ್ ಅವರು ಸುಮಾರು 31 ವರ್ಷಗಳಿಂದ ಈ ಒಂದು ಬ್ಯಾಂಕಿನ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಅವರು ಮಾತ್ರ ಬೆಳೆದದ್ದು ಅಥವಾ ಅವರ ಕೆಲಸ ಮಾಡ್ತಕ್ಕಂಥವರ ಗೌರವ ಜಾಸ್ತಿ ಆಗಿದ್ದಾರೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಸಹಕಾರಿ ಸಂಸ್ಥೆಯ ಮೂಲಕ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಅದು ಮುಟ್ಟುವ ಕೆಲಸ ಆಗ್ತದೆ ಅಂತ ಹೇಳೋದನ್ನ ಇಡೀ ದೇಶಕ್ಕೆ ತೋರಿಸಿಕೊಟ್ಟಂತ ಒಬ್ಬ ಸಹಕಾರಿ ಇದ್ರೆ ಅದು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳೋದು ಎರಡನೇ ಮಾತು. ದಿಸ್ ಇಸ್ ಮೋಸ್ಟ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ನಮ್ಮ ಕಾನೂನಿನಲ್ಲಿ ಒಂದು ಸೇಯಿಂಗ್ ಇದೆ, ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ನೀಡ್ ನಾಟ್ ಬಿ ಪ್ರೂವ್ಡ್. ಎವಿಡೆನ್ಸ್ ಆಕ್ಟಿನ ಒಳಗಡೆ ಯಾವ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಇದೆಯೋ ಅದನ್ನು ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ. ಊಟ ಮಾಡದೆ ಮನುಷ್ಯನು ಬದುಕೋದಿಲ್ಲ, ಶ್ವಾಸ ಇಲ್ಲದೆ ಮನುಷ್ಯ ಜೀವ ಇರೋದಿಲ್ಲ. ದೀಸ್ ಆರ್ ಆಲ್ ದಿ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಅದೇ ರೀತಿ ಎನ್ ರಾಜೇಂದ್ರ ಕುಮಾರ್ ಅವರು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಸಹಕಾರಿ ಸಂಸ್ಥೆಯ ಬಗ್ಗೆ ನಾವು ಮಾತಾಡಿದ್ರೆ 31 ವರ್ಷಗಳಿಂದ ಈ SNDC ಬ್ಯಾಂಕ್ ನಡ್ಕೊಂಡು ಬಂದಂತಹ ರೀತಿ, ಅದರ ಬೆಳವಣಿಗೆಗಳು ಮತ್ತು ಅದರ ಎಲ್ಲ ಚಿಂತನೆಗಳು, ಸಹಕಾರಿಗೆ ಎಲ್ಲ ಏನಿಲ್ಲ ಚಿಂತನೆಗಳಿದೆಯೋ ಅದು ಸಮಾಜಕ್ಕೆ ವಿಸ್ತರಣೆ ಮಾಡಿ ಮಹಿಳೆಯ ಗುಂಪುಗಳನ್ನ, ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿ ಆರ್ಥಿಕ ಸಬಲತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದ್ದಿದ್ರೆ ಅದು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಬೆಳೆಸಿಕೊಂಡು ಬಂದಿದ್ದಾರೆ. ಇವತ್ತು ಸರ್ಕಾರಗಳು, ಬಹುಶಃ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲತೆ ಕೊಡಬೇಕು, ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು, ಅವರು ಉದ್ದಿಮೆಗಳನ್ನು ಮಾಡಬೇಕು, ಅವರು ಸಮಾಜದಲ್ಲಿ ತನ್ನ ಗೌರವದಿಂದ ಬದುಕಬೇಕು ಅಂತ ಹೇಳುವ ರೀತಿಯಲ್ಲಿ ಬಹುಶಃ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಮಹಿಳೆಯರಿಗೋಸ್ಕರನೇ ಮಾಡಿ ಬಹುಶಃ 4.5 ಕೋಟಿ, ಕರ್ನಾಟಕ ರಾಜ್ಯದ 7 ಕೋಟಿಯಲ್ಲಿ 4.5 ಕೋಟಿ ಮಂದಿಗೆ ಇವತ್ತು ನೇರವಾಗಿ 2,000 ರೂಪಾಯಿ ಅವರ ಅಕೌಂಟ್ಗೆ ಕಳಿಸತಕ್ಕಂಥದ್ದು, ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥದ್ದು. ಮಾಡ್ತೀರಾ ಇಲ್ಲ? ಉಚಿತ ಪ್ರಯಾಣ ಉಂಟಾ ಇಲ್ಲ? 2,000 ರೂಪಾಯಿ ಕೊಡ್ತಕ್ಕಂಥದ್ದು. ಅವರಿಗೆ BPL ಕಾರ್ಡ್ ಕೊಟ್ಟು ಅನ್ನಭಾಗ್ಯವನ್ನ ದೊರಕಿಸಿಕೊಟ್ಟಿರ್ತಕ್ಕಂಥದ್ದು. ಇದರ ಪ್ರೋಗ್ರಾಮ್ ಇವತ್ತು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅಂತ ಬಾಯಲ್ಲಿ ಮಾತಾಡಿದ್ರೆ ಸಾಕು. ಯಾರು ಅದನ್ನ ಹೋಗಿ ಮಾಡ್ತಾರೆ, ಯಾರು ಸಮಸ್ಯೆಗಳನ್ನ ತಿಳಿದುಕೊಳ್ತಾರೆ. ಇವತ್ತು ಮಹಿಳೆಯರಿಗೆ ಕೊಡ್ತಕ್ಕಂಥ ಸಾಲಷ್ಟು 10 ಲಕ್ಷವರೆಗೆ ಮಹಿಳೆಯರು ತಮ್ಮ ಉದ್ದಿಮೆಯನ್ನು ಮಾಡಲಿಕ್ಕೆ ಸಾಲವನ್ನು ಪಡೆಯತಕ್ಕಂಥ ಒಂದು ಯೋಜನೆ ಇದೆ ಅಂತ ಮಾತನ್ನ ಇದೆ. ಇವತ್ತು ಮಹಿಳೆಯರಿಗೆ ಎಲ್ಲಿಯಾದರೂ ತೊಂದರೆ ಆದಾಗ ರೀಪೇಮೆಂಟ್ ಅಂತ ಹೇಳೋ ಸ್ಕೀಮ್ ಅನ್ನು ಹೇಳಿದ್ರು. ನಾಟ್ ದಟ್ ಯು ಆರ್ ರಿಕವರಿಂಗ್ ಆರ್ ಪೇಯಿಂಗ್ ಲೋನ್, ಇಟ್ ಇಸ್ ನಥಿಂಗ್ ಬಟ್ ರೀಪೇಮೆಂಟ್ ಆಫ್ ಯುವರ್ ಲೋನ್. ಅದು ಮಾಡಿಕೊಂಡು ಆರ್ಥಿಕ ಶಿಸ್ತನ್ನು ನಾವು ಕಾಪಾಡಿಕೊಂಡು ಬಂದರೆ ಮಹಿಳೆಯರು ತನ್ನ ಜೀವನದ ಉದ್ದಕ್ಕೂ ಒಳ್ಳೆಯ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ
ಮಾಡ್ಕೊಂಡು ಬಂದಿದ್ದಾರೆ. ಇನ್ನು 25ನೇ ವರ್ಷದ ಸಮಾರಂಭ ಬಹಳ ದೊಡ್ಡದಾಗಿ ನಡೆಯಲಿಕ್ಕಿದೆ ಅಂತ ಕೇಳಿ, ಇದೇ ದೊಡ್ಡ ಸಮಾರಂಭ. ನನ್ನ ನೆಕ್ಲ ಮಾಲ ಸಮಾರಂಭ ಇತ್ತು ನಾವು ಪೂರ ಏರ್ ಪೂರ ವಿವರ ಹಾಗೆ ಪುರಾಣ ಇತ್ತು. ಮಲ್ಲವನಿ ನಾನೊಂದು ಕಾಣಿಕೆ ಕೊಟ್ಬಿಟ್ಟು ನೋಡಿನಿ, ನಮೋತ್ತರ ಕೊಡ್ತೇನೆ. ಯಾಕಂದ್ರೆ DC ಬೆಳೆಸಿ ಆರ್ ಓಲ್ಲ ಒವೇಕ್ಷ ದುಡ್ಡು ಬೇರೆ ಮಾಡ್ಬಾರ್ದು. ಅವನಿಗೆ ಗಟ್ಟಿಯಾಗಿ ನಮಗೆ ಸೀರೆ ಚಾಪ್ ಮಾಡಿದ್ರೆ ಹೆಚ್ಚು ಮಾಡಿದ್ರು ಬಂದ ಆಗ ಚಾಟೆ ಚಕ್ಕೆ ಆಗ ದೂರದೃಷ್ಟಿ ಆಗ ಮನುಷ್ಯರೊಬ್ಬರ ಚಿಂತನೆ ಯಾರು ಸಮಾಜಕ್ಕೆ ದಾನ ಕೊಡುದು, ಇನ್ನೊಂದು ಸಮಾಜಕ್ಕೆ ದಾನ, ಇನ್ನೊಂದು ಸಮಾಜದ ಅಭಿವೃದ್ಧಿಗೆ ಅವಕಾಶ ಆವರಿಸಿದ ಉದ್ದೇಶ ಇವತ್ತು ಬಹಳ ರೀತಿಯಲ್ಲಿ ದುಡಿದುಕೊಂಡು ಬಂದಿರತಕ್ಕಂಥ MN ರಾಜೇಂದ್ರ ಕುಮಾರ್ ಅವರ ಕಾರ್ಯವೈಖರಿ ಮತ್ತು ಅವರು ನಡೆದುಕೊಂಡು ಬಂದಂತ ರೀತಿ ಮತ್ತು ಯಾವುದೇ ಸಂಸ್ಥೆ ಅವರ ಕೈಗೆ ಕೊಟ್ಟರೆ ಯಾವುದೇ ದೊಡ್ಡ ಕಾರ್ಯಕ್ರಮ ಇದ್ರೆ ನಾವು ಮೊದಲು MN ರಾಜೇಂದ್ರ ಕುಮಾರ್ ಅವರಿಗೆ ಪಾತ್ರ ಅಂತ ಹೇಳೋದು. ಅಂದ್ರೆ ಅವರಲ್ಲಿ ಆ ಎಲ್ಲ ರೀತಿಯ ಸಂಘಟನಾತ್ಮಕ ಚಟುವಟಿಕೆ ಮಾಡತಕ್ಕಂಥ ಚಾಕಚಕ್ಯತೆ ಅವರಿಗೆ. ಹಾಗಾಗಿ ಅವರಿಗೆ ನಾನು ಶುಭ ಹಾರೈಕೆ ಮಾಡ್ತೇನೆ, ಶುಭ ಕೋರ್ತೇನೆ. ಹೇಗೆ ನಿಮ್ಮನ್ನೆಲ್ಲ ಇವತ್ತು ಸೇರಿಸಿ ಒಗ್ಗಟ್ಟಾಗಿ ಮಾಡಿ ನಿಮ್ಗೆ ಸಮವಸ್ತ್ರಗಳನ್ನು ಕೊಡುವ ಮೂಲಕ ನಿಮ್ಮಲ್ಲಿ ಸಮಾನತೆ ಬರಬೇಕು. ಸಮವಸ್ತ್ರ ಧರಿಸಿದ ಕೂಡಲೇ ದೇ ಆರ್ ಆಲ್ ಈಕ್ವಲ್ಸ್. ನಮ್ಗೆ ಕೋರ್ಟಲ್ಲಿ ಹೋದಾಗ ಕಪ್ಪು ಕೋಟ್ ಕೊಡ್ತಾರೆ. ಕಪ್ಪು ಕೋಟ್ ಹಾಕಿದ ಕೂಡಲೇ ದ ಜಡ್ಜ್ ಅಂಡ್ ದ ಬೆಂಚ್, ಜಡ್ಜಿಗೆ ಮತ್ತು ವಕೀಲರಿಗೆ ವಿ ಹ್ಯಾವ್ ಈಕ್ವಲ್ಸ್. ದೇರ್ ವಿಲ್ ನಾಟ್ ಬಿ ಎನಿ ಡಿಫರೆನ್ಸ್. ಶಾಸಕರು ನಾವು ಶಾಸಕಸಭೆ ಒಳಗಡೆ ಹೋದರೆ ಆಲ್ ಆರ್ ಈಕ್ವಲ್ಸ್ ಅದರ್ ದನ್ ದಿ ಸ್ಪೀಕರ್ ಆರ್ ಕೌನ್ಸಿಲ್ ಚೇರ್ಮನ್. ಈಕ್ವಲ್ಸ್ ಎಂದುವರೆಗೆ ಬರ್ತದೆ, ಈಕ್ವಾಲಿಟಿ ಸಮಾನತೆ ಎಂದುವರೆಗೆ ಬರ್ತದೆ, ಆವಾಗ ಮಾತ್ರ ನಮ್ಮ ವಿಚಾರಗಳನ್ನ ಸಮಾಜಕ್ಕೆ ಮುಂದೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ನಿಮಗೆ ಶುಭ ಕೋರ್ತೇನೆ. ಈ ಒಂದು ಸಂಸ್ಥೆಯ ಮೂಲಕ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿ ಆರ್ಥಿಕ ಶಿಸ್ತನ್ನ ಕಾಪಾಡಿ ಸಮಾಜಕ್ಕೆ ನೀವು ಕೊಡುವಂತಹ ಸೇವೆ ಏನಿದೆ ಇದು ನಿಜವಾಗಿಯೂ ಶ್ಲಾಘನೀಯ. ಸರ್ಕಾರ ಮಾಡಬೇಕಾದ ಕೆಲಸ ಇವತ್ತು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಸೇರಿ ಮಾಡಿದ್ದಾರೆ. ಇನ್ನೂ ಇದರ ಅಭಿವೃದ್ಧಿ ಎತ್ತರಕ್ಕೆ ಹೋಗಿ ಎತ್ತರದ ಪದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸರ್ಕಾರ ಕೂಡ ನಿಮ್ಮ ಜೊತೆಯಲ್ಲಿ ಇದೆ ಅಂತ ಹೇಳುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಈ ಒಂದು ಕಾರ್ಯಕ್ಕೆ ಶುಭವನ್ನ ಕೋರಿ ನನಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕಾಗಿ MN ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಎಲ್ಲ ಉಪಾಧ್ಯಕ್ಷರು ನಿರ್ದೇಶಕರಿಗೆ ಶುಭಾಶಯವನ್ನು ಕೋರಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವರ ಶುಭ ಹಾರೈಕೆ ಮಾತಿಗೆ ವಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮದ ಪ್ರಧಾನ ಅಂಗ ಸಭಾ ವೇದಿಕೆಯಲ್ಲಿ ಸಮವಸ್ತ್ರದ ವಿತರಣೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಟಿ ವೇದವ್ಯಾಸ ಕಾಮತ್ ಅವರು ಈ ವಿತರಣೆಯನ್ನು ನಡೆಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅಧ್ಯಕ್ಷರು ಗೀತಾ, ಕಾರ್ಯದರ್ಶಿ ರತ್ನಾವತಿ. ಯಾಕಂತ ಹೇಳಿದ್ರೆ ಬಹಳಷ್ಟು ವಿಚಾರಗಳಲ್ಲಿ, ದೇಶಾದ್ಯಂತ ವಿಚಾರಗಳಲ್ಲಿ, ಬಹಳಷ್ಟು ಬದಲಾವಣೆಗಳಲ್ಲಿ, ಹೊಸ ಪ್ರಯತ್ನಗಳಲ್ಲಿ ದೇಶಕ್ಕೆ ಮುಂಚೂಣಿಯಾಗಿರುವಂಥದ್ದು, ರಾಜ್ಯಕ್ಕೆ ಮುಂಚೂಣಿಯಾಗಿರುವಂತಹ ಹಲವಾರು ಪ್ರಯತ್ನಗಳು ಈ ಮನೆಯಿಂದ ದಕ್ಷಿಣ ಕನ್ನಡದಿಂದ ಬಂದಿರುವಂತಹ ಉದಾಹರಣೆಗಳಿದೆ. ಅದರಲ್ಲಿ ಕೋಆಪರೇಟಿವ್ ಅನ್ನು ನಾವು ಸುಮಾರು 111 ವರ್ಷದ ಇತಿಹಾಸ ಇರುವಂತಹ ಈ ಒಂದು ಬ್ಯಾಂಕ್ ಒಂದು ಇತಿಹಾಸ ಒಂದು ಅಂದ್ರೆ ನಮ್ಮ ಅಜ್ಜನಿಗೆ ಒಂದು ಆಣೆ ಇತ್ತು ಅಂತ ಹೇಳೋದು. ಬಟ್ ಈಗ ಹೇಗಿದ್ದೇವೆ ಅನ್ನುವಂಥದ್ದು, ಇವತ್ತಿನ ಬೆಳವಣಿಗೆಗೆ ತಕ್ಕಂತೆ ಹೇಗೆ ಬದಲಾಯಿಸಿಕೊಂಡಿದ್ದೇವೆ ಅನ್ನುವಂಥದ್ದು, ಅದರಲ್ಲಿ ದೇಶಕ್ಕೆ ಒಂದು ಮುನ್ನುದಾಹರಣೆಯಾಗಿ ಈ ಒಂದು ಬ್ಯಾಂಕ್ ನೀವೆಲ್ಲರೂ ಸೇರಿ ಕಟ್ಟಿ ನಿರ್ಮಾಣ ಮಾಡ್ತಾ ಇದ್ದೀರಿ. ಅದಕ್ಕೆ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷರು ಮತ್ತೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಒಳಗೆ ಬಂದಾಗ ಚಂಡೆ ಶಬ್ದ ಕೇಳ್ತು ಹುಡುಕ್ತಾರೆ, ಇಲ್ಲಿ ಚಂಡೆ ಕಾಣ್ತಾರೆ. ಯಾಕಂದ್ರೆ ಇದು ಒಂದೇ ಕಾಲದಲ್ಲಿ ಮಹಿಳೆಯರು ಚಂಡೆ ಮಾಡ್ತಾ ಇರುವಂಥದ್ದು, ಅದಕ್ಕೆ ಕಾಣ್ತಾ ಇಲ್ಲ, ಈ ಹುಡುಗರು ಕಾಣ್ತಾ ಇರೋಲ್ಲ ಅಂತ. ಆ ರೀತಿ ಈ ಒಂದು ಸಮವಸ್ತ್ರ ಮತ್ತು ಎಲ್ಲರೂ ಕೂಡ ನಮ್ಮ ಮಹಿಳೆಯರೇ ಮಾಡುವಂಥದ್ದು ಬಾರಿ ನೋಡ್ಲಿಕ್ಕೆ ತುಂಬಾ ಖುಷಿಯಾಗಿರುವಂಥದ್ದು. ಇದು ಏನಾದರೂ ಬದಲಾವಣೆ ಆಗ್ಬೇಕಂದ್ರೆ, ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಮನೆಗಳಲ್ಲಿ ಬದಲಾವಣೆ ಆಗಬೇಕು, ಮನೆಗಳಲ್ಲಿ ಬದಲಾವಣೆ ಆಗಬೇಕು. ಮನೆಗೆ ಬದಲಾವಣೆ ಹೋಗ್ಬೇಕು, ಅಭಿವೃದ್ಧಿ ಹೋಗ್ಬೇಕಂದ್ರೆ ಮಹಿಳೆಯರ ಕೈಯಲ್ಲಿ ಇರುವಂಥದ್ದು. ಮಹಿಳೆಯರು ಬದಲಾವಣೆ ಮಾಡಿದರೆ ಮಾತ್ರ ಅದು
ಅಭಿವೃದ್ಧಿ ಆಗ್ತದೆ. ಅದರಲ್ಲೂ ಸಹ ಈ ಒಂದು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಸುಮಾರು 4.5 ಲಕ್ಷ ಮಹಿಳೆಯರು ಒಂದೇ ರೀತಿಯ ಸಮವಸ್ತ್ರವನ್ನು ಕೊಡುವಂಥದ್ದು ಅನ್ನುವಂಥದ್ದು. ಈಗ ಎಲ್ಲರೂ ಯಾವುದೇ ಭಾವ ಭೇದ ಇಲ್ಲದೆ ಎಲ್ಲರೂ ಒಂದಾಗಿ ಕಾಣುವಂಥ ರೀತಿಯಲ್ಲಿ ಮನಗಳನ್ನ ಒಟ್ಟುಗೂಡಿಸುವಂಥದ್ದು, ಮನೆಗಳನ್ನ ಒಟ್ಟುಗೂಡಿಸುವಂಥದ್ದು ಸಮಾಜವ ನಿರ್ಮಾಣಕಾರಿಯಾದ ಕಾರ್ಯಕ್ರಮ ಅಂತ ನಾನು ಅದನ್ನು ನೋಡ್ತೇನೆ. ಎಲ್ಲರೂ ಒಂದೇ ರೀತಿಯಲ್ಲಿ ಬಂದು ನಿಂತಾಗ ಎಲ್ಲ ಅದು ಸಮಾಜದ ದರ್ಶನವಾಗಿ ಆ ಮಹಿಳೆಯರು ಬಂದು ನಿಂತಾಗ ಕಾಣುತ್ತೆ ಅಂತ ನನಗೆ ಆ ಒಂದು ಭಾವನೆ ಇದೆ. ಆ ಒಂದು ಚಿಂತನೆ ಇಟ್ಕೊಂಡು ಈ ಹಲವಾರು ವರ್ಷಗಳಿಂದ 6-7 ವರ್ಷದಿಂದ ಮಾಡ್ತಾ ಇರುವಂತ ಇದಕ್ಕೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ 10 ಲಕ್ಷ ತನಕ ನಿಮಗೆ ನೀವು ಮಾಡುವಲ್ಲ ಏನು ಏನಾದ್ರು ಆಕ್ಟಿವಿಟೀಸ್ ತಗೊಳ್ಳೋದಾದ್ರೆ 10 ಲಕ್ಷ ತನಕ ನಿಮಗೆ ಸಾಲ ಕೊಡುವಂತ ರೀತಿಯಲ್ಲಿ ಈ ಒಂದು ಸಂಸ್ಥೆ ಬೆಳೆದಿ ನಿಂತಿದೆ. ಅದರಲ್ಲೂ ಅವ್ರು ಹೇಳುವಾಗಲೂ ಹೇಳಿದ್ರು, ರಿಕವರಿ ಅಲ್ಲ ರೀಪೇಮೆಂಟ್ ಅಂತ. ಹೋಗಿ ವಸೂಲಿ ಮಾಡುವುದಿಲ್ಲ, ಅವರಾಗಿ ಕಟ್ಟುವುದನ್ನುವಂಥದ್ದು. ಈ ಒಂದು ನಂಬಿಕೆ ಮೇಲೆನೆ ಈ ಬ್ಯಾಂಕಿಂಗ್ ಸೆಕ್ಟರ್ ಎಂಟೈರ್ ಎಕಾನಮಿ ನಿಂತಿರುವಂಥದ್ದು ಆ ಒಂದು ನಂಬಿಕೆ ಮೇಲೆನೆ. ಅದರಲ್ಲಿ ಈ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟಿನ ನೀವೆಲ್ಲರೂ ಆ ಒಂದು ನಂಬಿಕೆಯನ್ನ, ರೆಪ್ಯುಟೇಷನ್ ಅನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದಿರುವಂಥದ್ದು ಭಾರಿ ಖುಷಿಯ ವಿಚಾರ. ಇನ್ನು ಕೂಡ ಇದು ದೇಶಕ್ಕೆ ಮಾದರಿಯಾಗುವಂತ ಸ್ವಸಹಾಯ ಗುಂಪಾಗಿ ಇದು ಬೆಳೆಯಲಿ ಅಂತ ಅದಕ್ಕೆ ನಮ್ಮಲ್ಲಿ ಆಗಬಲ್ಲ ಏನಾದರೂ ಸಣ್ಣ ಸಹಕಾರ ಆಗಕ್ಕೆ ಅವಕಾಶ ಇದ್ದರೆ ಅದನ್ನು ನಮ್ಮ ಅವಕಾಶವಂತ ಅನ್ಕೊಳ್ತೇವೆ. ದಯಮಾಡಿ ನಮಗೂ ಕೂಡ ಅದಕ್ಕೆ ಏನಾದರೂ ಸಹಕಾರ ಮಾಡಲಿಕ್ಕೆ ಅವಕಾಶ ಇದ್ದರೆ ಅವಕಾಶ ಕೊಡಬೇಕಂತ ಈ ಒಂದು ಅವಕಾಶ ಕೇಳ್ಕೊಂಡು ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಿರುವಂಥ ಎಲ್ಲ ಮಹಿಳೆಯರಿಗೂ ಮುಂದೆ ಇದು ದೊಡ್ಡ ಈ 25 ವರ್ಷ ಅಲ್ಲ, 50 ವರ್ಷದ್ದು ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಕಾರ್ಯಕ್ರಮವೇ ಆಗಲಿ ಅಂತ ಆಶಿಸ್ತಾ ಈ ಅವಕಾಶವನ್ನು ಧನ್ಯವಾದ ನಾನು ಮಾತನಾಡ್ತೇನೆ. ಮುಖ್ಯ ಅತಿಥಿಗಳಾಗಿರುವಂತಹ ವಿಧಾನ ಪರಿಷತ್ನ ಶಾಸಕರಾಗಿರುವಂತಹ ಐವಾನ್ ಡಿಸೋಜ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ನವೋದಯ ಸ್ವಸಹಾಯ ಸುಮಾರು 6 ಬಾರಿ ಇಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಸಹಭಾಗಿಯ ದ್ಯೋತಕವಾಗಿ ಸಮವಸ್ತ್ರದ ವಿತರಣೆಯನ್ನು ನಡೆದು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಸ್ತಾ ಇದೆ. ಸಹಕಾರದ ಕ್ಷೇತ್ರವನ್ನು ಬಹಳ ಎತ್ತರಕ್ಕೆ ಬೆಳೆಸುವಂಥ ದೃಷ್ಟಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ನಿತ್ಯ ನಿರಂತರವಾಗಿ ಮಾರ್ಗದರ್ಶನವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಕಾರಣೀಕರ್ತರು ಆದರಣೀಯ ಗೌರವಾನ್ವಿತ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಗೌರವಾನ್ವಿತ ಆದರಣೀಯ ಐವಾನ್ ಡಿಸೋಜ ಅವರೇ, ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಮಿತ್ರರಾಗಿರುವಂಥ ಗೌರವಾನ್ವಿತ ಕಿಶೋರ್ ಆಳ್ವ ಅವರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಆದರಣೀಯ ದೇವಿ ಪ್ರಸಾದ್ ಶೆಟ್ರೆ, ಅದೇ ರೀತಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಸೇರಿರುವಂಥ ಎಲ್ಲ ಆದರಣೀಯ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರೇ, ಮಾಧ್ಯಮದ ಮಿತ್ರರೇ, ಗೌರವಾನ್ವಿತ ಬಂಧುಗಳೇ, ಪ್ರಪ್ರಥಮವಾಗಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಇವತ್ತು ಸರಿಸುಮಾರು 5ರಿಂದ 8 ಲಕ್ಷ ಸಮವಸ್ತ್ರ 8 ಜಿಲ್ಲೆಗಳಲ್ಲಿ ಮಾಡಲಿಕ್ಕಿದೆ ಅಂಥೇಳಿ ನಾನು ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರಿಂದ ತಿಳ್ಕೊಂಡೆ.
ಇವತ್ತು ಸಮವಸ್ತ್ರವನ್ನು ವಿತರಣಾ ಚಾಲನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ಇದನ್ನು ವಿತರಿಸುವಂಥ ಕಾರ್ಯಗಳು ಅತಿ ಶೀಘ್ರದಲ್ಲಿ ಭಾಳ ಅಭೂತಪೂರ್ವದಂಥ ಕಾರ್ಯಕ್ರಮದ ಮುಖಾಂತರ ಮಾಡುವಂಥದ್ದಿದೆ. ಹಾಗಾಗಿ ಸಮವಸ್ತ್ರ ಕೊಡುವಂಥದ್ದು ಅಂತ ಹೇಳಿದರೆ ಎಲ್ಲರೂ ಒಂದಾಗಿ ಒಟ್ಟಾಗಿ ತಮ್ಮ ಮುಂದಿನ ದಿನಗಳ ವಿಶೇಷವಾದಂಥ ಸೇವೆಯನ್ನು ಕೊಡಬೇಕು ಅಂತೇಳುವಂಥ ಭಾವನೆ. ಹಾಗಾಗಿ ಸಮವಸ್ತ್ರ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಶಾಲೆ ಕಾಲೇಜುಗಳಲ್ಲಿ ನಾವು ಸಮವಸ್ತ್ರವನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ನವೋದಯ ಸ್ವಸಹಾಯ ಸಂಘಗಳಲ್ಲಿ ಕೂಡ ಸಮವಸ್ತ್ರ ಹಲವಾರು ವರ್ಷಗಳಿಂದ ಅವರು ಯಶಸ್ವಿಯಾಗಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮಲ್ಲಿ ತಮ್ಮ ಸದಸ್ಯರು ಅವರನ್ನು ಕೂಡ ಒಳ್ಳೆಯ ಸಂತೋಷದಲ್ಲಿ ಪಾಲ್ಗೊಳಿಸಬೇಕು, ಅವರಿಗೆ ಕೂಡ ಅವರು ಕೂಡ ಖುಷಿಯಾಗಿರಬೇಕು, ಅವರು ಕೂಡ ಮನಸ್ಸಿಗೆ ನೆಮ್ಮದಿಯಾಗಿರಬೇಕು ಅಂತೇಳುವಂಥ ಭಾವನೆ ಮ್ಯಾನೇಜಿಂಗ್ ಟ್ರಸ್ಟಿಗಳಾಗಿರುವಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಹಕಾರ ಕ್ಷೇತ್ರ ಅಂತ ಹೇಳಿದರೆ ಭಾಳ ಅಭೂತಪೂರ್ವವಾದಂಥ ಕ್ಷೇತ್ರ. ನನಗೆ ಭಾಳ ದೊಡ್ಡ ರೀತಿಯ ಮನಸ್ಸಿಗೆ ಖುಷಿ, ಭಾಳ ಸಂತೋಷ. ಯಾಕೆ ಈ ಖುಷಿ, ಯಾಕೆ ಈ ಸಂತೋಷ ಅಂತ ಕೇಳಿದರೆ, ಆರ್ಥಿಕ ವ್ಯವಸ್ಥೆಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ರೀತಿ ಕೊಡುಗೆ ಕೊಟ್ಟಂಥ ಕ್ಷೇತ್ರಗಳು ಅದು ಮಂಗಳೂರಿನ ನಗರದಲ್ಲಿ ನನ್ನ ಕ್ಷೇತ್ರದಲ್ಲಿದೆ. ಉದಾಹರಣೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ HDCC ಬ್ಯಾಂಕ್ ಇವತ್ತು ಭಾಳ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಅಗ್ರಮಾನ್ಯ ಸ್ಥಾನದಲ್ಲಿದೆ. ಅದೇ ರೀತಿ KMF ಕೂಡ ನನ್ನ ಕ್ಷೇತ್ರದಲ್ಲೇ ಇದೆ. ಅದೇ ರೀತಿ ಕ್ಯಾಂಪ್ಕೋ ಕೂಡ ನನ್ನ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ 3 ಸಂಸ್ಥೆಗಳಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಈ ಜಿಲ್ಲೆಯ ಆರ್ಥಿಕ ಶಕ್ತಿಯಾಗಿ ಭಾಳ ದೊಡ್ಡ ರೀತಿ ಕೊಡುಗೆಯಾಗಿ ಕೊಡ್ತಾ ಇದೆ. ಇವತ್ತು ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಸಾಕಾಗಲಿಕ್ಕಿಲ್ಲ. ನಾನು ಅವರನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಹಲವಾರು ವರ್ಷಗಳಿಂದ, ಶಾಸಕನಾಗುವ ಮುಂಚೆಯಿಂದ ಕೂಡ ಭಾಳ ಹತ್ತಿರದಿಂದ ನಾನು ಕಾಣ್ತಾ ಇದ್ದೇನೆ. ಅವರು ಮಾಡುವಂಥ ಕೊಡುಗೆ, ಎಲ್ಲ ವಿಚಾರದಲ್ಲಿ ಅವರ ಸ್ಪಂದನೆ, ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ, ಸರ್ಕಾರ ಈ ವ್ಯವಸ್ಥೆಗೆ ಪೂರಕವಾಗಿ ತಾವು ಭಾಳ ದೊಡ್ಡ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಅವತ್ತು ಕೊರೋನಾ ಬಂದಾಗ ನಮ್ಮ ಜಿಲ್ಲೆಯ ಜನರು ಯಾವತ್ತೂ HDCC ಬ್ಯಾಂಕ್ ಮತ್ತು ರಾಜೇಂದ್ರ ಕುಮಾರ್ ಅವರನ್ನು ನೆನಪಿಸ್ಕೊಳ್ಬೇಕು. ಕೊರೋನಾ ಬಂದಾಗ ಭಾಳ ಕಷ್ಟದ ಪರಿಸ್ಥಿತಿ. ಹೊರ ದೇಶದಿಂದ ಬಂದಂಥ ಬೇರೆ ಬೇರೆ ಈ ಜಿಲ್ಲೆಯ ಯುವಕರು ಯುವತಿಯರು ಕೆಲಸಕ್ಕಿದ್ದವರು ಮಂಗಳೂರಿಗೆ ಬರಬೇಕಾದಾಗ ಅವರಿಗೆ ಎಲ್ಲಿಗೆ ಉಳಿಸ್ಕೊಳ್ಬೇಕು ಅಂತ ಹೇಳುವಾಗ ನಾನು ಮತ್ತು ಜಿಲ್ಲಾಧಿಕಾರಿಗಳವರು ರಾಜೇಂದ್ರ ಕುಮಾರ್ ಹತ್ರ ಮಾತಾಡಿಸಿದ್ವಿ. ಅವರು ತಮ್ಮ 2-3 ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ನಮಗೆ ಉಪಯೋಗಿಸ್ಲಿಕ್ಕೆ ಕೊಟ್ಟರು. ಕ್ವಾರಂಟೈನ್ ಮಾಡಬೇಕು, ಈ ವ್ಯವಸ್ಥೆಯನ್ನು ಒಂಚೂರು ನೀರು ಕೊಡಲು ಅದು ಮಾತ್ರವಲ್ಲ, ಅವತ್ತು ನಾನು ಬಂದವರ ಹತ್ರ ಒಂದು ಮನವಿಯನ್ನು ಮಾಡಿಕೊಂಡೆ. ನಮ್ಮ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಕಷ್ಟದ ಪರಿಸ್ಥಿತಿ ಇರುವಾಗ ನನಗೆ 2 ಆ್ಯಂಬುಲೆನ್ಸ್ ಕೊಡಬೇಕು ಸರ್ ಅಂತ ಕೇಳಿಕೊಂಡೆ. ನಿಜಕ್ಕೂ 1 ನಿಮಿಷ ಆಲೋಚನೆ ಮಾಡದೆ 2 ಆ್ಯಂಬುಲೆನ್ಸನ್ನು ಜಿಲ್ಲಾಡಳಿತದ ವ್ಯವಸ್ಥೆಗೆ ನಾವು ಕೇಳಿದ ಕೂಡಲೇ ಮರುದಿವಸವೇ ವ್ಯವಸ್ಥೆ ಮಾಡಿಕೊಟ್ಟಂಥ ಒಂದು ಭಾಳ ದೊಡ್ಡ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಂದು ಸಾಧಕರು ಅಂತ ನಾನು ಹೇಳಬಹುದು. ಹೀಗೆ ಕೊರೋನಾದ ಬಗ್ಗೆ ನಾನು ಹೇಳಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ವ್ಯವಸ್ಥೆಗೆ, ಜಿಲ್ಲಾಡಳಿತಕ್ಕೆ, ಈ ಜಿಲ್ಲೆಯ ನಾಗರಿಕರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಎಲ್ಲ ಕೊಡುಗೆಗಳನ್ನು ಕೊಡ್ತಾ ಒಂದು ಕೊಡುಗೆ ದಾನಿಯ ಮುಖಾಂತರ ಭಾಳ ದೊಡ್ಡ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ, ಈ ಕರಾವಳಿಯ ಈ ತುಳುನಾಡಿನ ಸರ್ವ ದೇವದೈವಗಳು ವಿಶೇಷವಾಗಿ ಅವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯವನ್ನು ಕೊಡ್ತಾ ಇನ್ನಷ್ಟು ಇದೇ ರೀತಿಯ ಸೇವೆಯನ್ನು ಮಾಡುವಂಥ ರೀತಿಯ ಒಂದು ವಿಶೇಷವಾದಂಥ ಶಕ್ತಿಯನ್ನು ಆ ಭಗವಂತ ಕೊಡಬೇಕು. ಹಲವು ಕಡೆಗಳಲ್ಲಿ ಅವಕಾಶಗಳಿದ್ದವರು ಕೂಡ ಅದನ್ನು ಮಾಡೋದಿಲ್ಲ. ಆದರೆ ಇದ್ದಂಥ ಅವಕಾಶಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾ ಸಮಾಜದ ಎಲ್ಲ ಬಂಧುಗಳಿಗೆ ಮುಖ್ಯವಾಹಿನಿಗೆ ತರುವಂಥ ದೃಷ್ಟಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರೆಲ್ಲ ಬರ್ತಾರೆ,
ಅವರಿಗೆ ತಮ್ಮ ಬ್ಯಾಂಕಿಂಗ್ ಮುಖಾಂತರ ವಿಶೇಷ ರೀತಿಯ ಸಾಲ ಅಥವಾ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವಂಥದ್ದು. ಇವತ್ತು ಈ ಸ್ವಸಹಾಯ ಗುಂಪು ಇದರಲ್ಲಿ ಕೂಡ ಆ ಗುಂಪಿನೊಳಗಡೆ ಅವರಿಗೆ ಆರ್ಥಿಕವಾಗಿ ಅವರು ಸ್ವಾವಲಂಬಿ ಆಗಬೇಕು, ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ದೃಷ್ಟಿಯಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರೆ. ಆ ಸ್ವಸಹಾಯ ಸಂಘದಲ್ಲಿರುವಂಥ ಮಹಿಳೆಯರ ಮಕ್ಕಳು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಅಥವಾ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತೇಳುವಂಥದ್ದಾದರೂ ಕೂಡ ಅವರು ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ಹಲವಾರು ಜನರು ನಮ್ಮ ಹತ್ರ ಬರ್ತಾರೆ, ನಾವು ಸ್ವಸಹಾಯ ಸಂಘದಲ್ಲಿ ನವೋದಯದಲ್ಲಿ ಇದ್ದೇವೆ, ನಮ್ಮ ಮಕ್ಕಳಿಗೆ ಆ ಸ್ವಸಹಾಯ ಸಂಘದಲ್ಲಿ ಇದ್ದ ಕಾರಣ ಇವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ, ಹಾಗಾಗಿ ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ ಅಂತೇಳುವಂಥ ಮಾತನ್ನು ನಮ್ಮ ಹತ್ರ ಹೇಳುವಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಖುಷಿಯಾಗುತ್ತೆ. ನಿಜವಾಗಿ ವಿದ್ಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಜೀವನದಲ್ಲಿ ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ವಿದ್ಯೆ ಕೊಟ್ಟರೆ ಸಾಕು. ಹಣ ಸಂಪಾದನೆ ಮಾಡಿಕೊಟ್ರೆ ಯಾರಾದರೂ ಕಳ್ಳರು ಕೊಂಡೋಗ್ಬೋದು, ವಿದ್ಯೆಯನ್ನು ಕೊಟ್ಟರೆ ಅವರಿಗೆ ಏನೂ ಯಾರನ್ನು ಕೊಂಡೋಗ್ಲಿಕ್ಕಾಗಲ್ಲ. ಹಾಗಾಗಿ ವಿದ್ಯೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಹೀಗೆ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಅವರು ಕೊಡ್ತಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ, ಭಾಳ ಅಭೂತಪೂರ್ವವಾಗಿದೆ. ಇನ್ನು ಮುಂದೆ ಕೂಡ ಇದೇ ರೀತಿಯ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳು ಅವರ ಮುಖಾಂತರ ನಿರಂತರವಾಗಿ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಬರಲಿ. ಅದು ಮಾತ್ರವಲ್ಲ, ಅವರ ಕೊಡುಗೈ ದಾನಿಗಳು ಅಂತ ಹೇಳಿದರೆ ಭಟ್ರೆ ಮೊನ್ನೆ ನಾವು ಮದ್ದೂರು ದೇವಸ್ಥಾನದ ಇದು ಭಾಳ ದೊಡ್ಡ ಕಾರ್ಯಕ್ರಮ ಆಗ್ತಾಯಿದೆ, ಹೊರೆಕಾಣಿಕೆ. ಅವರ ಹತ್ರ ಹೊರೆಕಾಣಿಕೆಯಲ್ಲಿ ಅವರಿಗೆ ಕೇಳಿದೆವು, ಕೈಗೆ ಜೋಡಿಸ್ಕೊಂಡು ದೊಡ್ಡ ಕೊಡುಗೆಯನ್ನು ನೀವು ಕೊಡಬೇಕು ಅಂತೇಳಿ. ಅಲ್ಲೇ ಎದ್ದು ನಿಂತು ದೊಡ್ಡ ಕೊಡುಗೆಯನ್ನು ಘೋಷಣೆ ಮಾಡಿ ಚಾಲನೆಯನ್ನು ಮಾಡಿ ಕೊಟ್ಬಿಟ್ರು. ಯಾಕೆ ಅಂತ ಕೇಳಿದರೆ ದೇವಸ್ಥಾನದ ಅಭಿವೃದ್ಧಿ ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಭಾವನೆ ಅವರ ಹತ್ರ ನಿರಂತರವಾಗಿದೆ. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಮಂಗಳೂರಿನ ಯಾವುದೇ ಜನತೆಗಳಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಸಂಘ ಸಂಸ್ಥೆಗಳಿಗೆ ಸಹಾಯವನ್ನು ಕೇಳಿದಾಗ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಅವರು ಯಾವ ಸಂದರ್ಭದಲ್ಲಿ ಆಗಲ್ಲ ಅಂತ ಹೇಳಿಲ್ಲ. ಅವರಿಂದ ಆದಕ್ಕಿಂತ ಶಕ್ತಿ ಮೀರಿ ಸಹಕಾರವನ್ನು, ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಈ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ನಾನು ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದೆ, 5 ಲಕ್ಷಕ್ಕೂ ಹೆಚ್ಚಿನ ಸಮವಸ್ತ್ರ ವಿತರಣೆ ಅಂತ ಹೇಳಿದರೆ ಆ 5 ಲಕ್ಷ ಮಹಿಳೆಯರು, ತಾಯಂದಿರ ಒಂದು ಒಳ್ಳೆಯ ಆಶೀರ್ವಾದ ರಾಜೇಂದ್ರ ಕುಮಾರ್ ಅವರ ಮೇಲೆ ನಿರಂತರವಾಗಿದೆ. ಒಂದು ತಾಯಂದಿರ ಆಶೀರ್ವಾದ ಅಂತ ಹೇಳಿದರೆ ಅದು ಸಾಮಾನ್ಯ ಆಶೀರ್ವಾದ ಅಲ್ಲ, ಆ ಆಶೀರ್ವಾದ ನಿರಂತರವಾಗಿದೆ. ಅದರ ಮುಖಾಂತರ ಇದೇ ರೀತಿಯ ಹಲವು ಒಳ್ಳೆಯ ಕಾರ್ಯಕ್ರಮಗಳು ಅವ್ರ ಮುಖಾಂತರ ಮೂಡಿ ಬರಲಿ, ಯಶಸ್ಸಾಗಲಿ. ನಾನು ಕೊನೆಯದಾಗಿ ಅವರಿಗೆ ಕೈ ಜೋಡಿಸಿ ನನ್ನ ಶುಭಾಶಯ ಅಭಿನಂದನೆಗಳನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಇನ್ನಿತ ಈ ಕಾರ್ಯಕ್ರಮದ ಪ್ರಧಾನ ಅಂಗ ಸಮವಸ್ತ್ರ ವಿತರಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶಾಸಕರಾದಂಥ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರ ಮಾತಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬರುವ ಮೇ ತಿಂಗಳಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂಪನ್ನ ಆಗಲಿಕ್ಕಿದೆ ಎನ್ನುವಂಥ ವಿಚಾರಧಾರೆಯನ್ನು ಈಗಲೇ ಈ ಕಾರ್ಯಕ್ರಮದ ಮುಖಾಂತರ ದೇವಪ್ರಸಾದ್ ಶೆಟ್ಟಿ ಅವರು ಅದರ ಉಲ್ಲೇಖವನ್ನು ಮಾಡಿದ್ದಾರೆ. ಅದನ್ನು ಪುನರಪಿ ಮಾಡ್ತಾ ಹಾಗೆ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಯಾಗಿರುವಂಥ ಮೇಘರಾಜ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಎನ್ನುವಂಥ ವಿಚಾರಧಾರೆಯನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂಥ ಇನ್ನೋರ್ವ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಕಿಶೋರ್ ಆಳ್ವ, ಅಧ್ಯಕ್ಷರು ಅದಾನಿ ಸಮೂಹ ಸಂಸ್ಥೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಹೆಚ್ಚಿನ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವವರು. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ತಮ್ಮ ಶುಭಕಾಮನೆಯ ಮಾತಿನೊಂದಿಗೆ ಈ ವೇದಿಕೆಯಲ್ಲಿ ತಾವು ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಭಿನ್ನಯವನ್ನು ಮಾಡ್ತಾ ಇದ್ದಾರೆ. ദേഖണ്ട് ಹೆಚ್ಚಾದೇನು ರಾಜೇಂದ್ರ ಕುಮಾರ್ನ ಮೂಲ ಪ್ರೋಗ್ರಾಮ್ಸ್ ನಾನು ಹೆಚ್ಚಾದ ಮಿಸ್ ಮಾಡ್ಪೂಜಾನು ನಾನು ಮ್ಯಾಂಗ್ಳೂರ್ನಾಗ ಇನಿ ನವೋದಯ ಗ್ರಾಮ ವಿಕಾಸ ಟ್ರಸ್ಟ್ದ ಅವತ್ತಿದ್ದು ಈ ಸೀರೆ ಹೊಂಚಿನ ಒಂಜಿ ವಿಷಯಕ್ಕೆ ಏನಾಗ ಭಾರಿ ಒಂದು ಖುಷಿ ಆಂಡಿಂಕ್ ರಾಜೇಂದ್ರ ಕುಮಾರ್ ಒಂದು ಭೀಷ್ಮ ಪಿತಾಮ ಅಂತ ಬನ್ನೋಲಿ ಅಂಚೆನೆ ನಮ್ಮ ಡಿಸ್ಟ್ರಿಕ್ಟಡ್ ಮೂಜಿ ರೆವಲ್ಯೂಷನ್ಸ್ ಆತನು ಒಂಜಿ ರೆವಲ್ಯೂಷನ್ ಲ್ಯಾಂಡ್ ರಿಫಾರ್ಮ್ಸ್ ಭೂಮ ಸೂದೇದ ಆತನು ಒಂಜಿ ಕ್ರೆಡಲ್ ಆಫ್ ಬ್ಯಾಂಕಿಂಗ್ ಒಂಜಿ ತೊಟ್ಟಲು ಬರೋಲ್ಲ ನಮ್ಮ ಡಿಸ್ಟ್ರಿಕ್ಟಡ್ ಬ್ಯಾಂಕ್ಸ್ದ ಒಂಜಿ ಆಲ್ಮೋಸ್ಟ್ 10 ನ್ಯಾಷನಲೈಸ್ ಬ್ಯಾಂಕ್ಸ್ ಆತನು ಅಂಚೆನೆ ಒಂಜಿ
ಈ ಒಂಜಿ ಗ್ರಾಮ ಒಂಜಿ ಸೊಸೈಟಿದ ಒಂಜಿ ಬ್ಯಾಂಕಿಂಗ್ ಬಂಡ ಆಯ್ತಾ ಒಂಜಿ ರೆವಲ್ಯೂಷನ್ ಬಂಡ ಅವ್ರು ನಮ್ಮ ಡಿಸ್ಟ್ರಿಕ್ಟ್ 3 ದಿನ ಅವ್ರು ಡಾಕ್ಟರ್ ರಾಜೇಂದ್ರ ಕುಮಾರ್ನ ಒಂಜಿ ರೆವಲ್ಯೂಷನ್ ಬೇಗಂಡ ಬ್ಯಾಂಕಿಂಗ್ ಸೆಕ್ಟರ್ ಬೇತೆ ಬೇತೆ ಬ್ರಾಹ್ಮಿನ್ಸ್ ಆವಡ್ ಬಂಡ್ಸ್ ಆವಡ್ ಇಜಿಂದ ಬೇತೆ ಬೇತೆ ಜಾತಕಲು ಅಕ್ಲಂಕಲ್ ಬ್ಯಾಂಕಿಂಗ್ ಕ್ಷೇತ್ರ ನೆಟೆ ನಿರ್ಮಾಣ ಆತಿನ ಒಂದು ವಿಷಯ ಉಂಟು ಅಂಚೆನೆ ಒಂಜಿ ಮಲ್ಲ ಒಂಜಿ ಪುದರ್ ವೈದಿನ ಸುಂದರಾಮ್ ಶೆಟ್ರು ಆರ್ ದಯಗಂಡ ಒಂಜಿ 5th ಸ್ಟ್ಯಾಂಡರ್ಡ್ ಇಜಿಂದ 10th ಸ್ಟ್ಯಾಂಡರ್ಡ್ ಫೇಲ್ ಆತಿನ ಪೊಂಜನಾಕ್ಲೆಗ್ಲ ಒಂಜಿ ಜಾಬ್ಸ್ ತಿಕ್ಕೊಂದಿದ್ದು ಕ್ಲರಿಕಲ್ ಆವಡ್ ಅಟೆಂಡರ್ ಆವಡ್ ಇಜಿನ ಆಫೀಸರ್ಸ್ ಆವಡ್ ಇನಿ ಮಲ್ಲ ಮಲ್ಲ ಚೇರ್ಮನ್ಸ್ ಪುಟ್ಲ ಪೋತಿನ ಒಂಜಿ ಸಂದರ್ಭ ವೈದನು ಅಂಚನೆ ರಾಜೇಂದ್ರ ಕುಮಾರ್ನ ಒಂಜಿ ಆಲ್ಮೋಸ್ಟ್ 100 ಬ್ರಾಂಚಸ್ 100 and more ಬ್ರಾಂಚಸ್ ಉಪ್ಪು ಅಂಚನೆ ಒಂಜಿ ಪೊಂಜನಾಕಲ್ ಒಂಜಿ ಇನಿ ಯೂನಿಫಾರ್ಮ್ ಅವು ಈಕ್ವಲ್ ಯೂನಿಫಾರ್ಮ್ ಆವಡ್ ಬಂದು ಆಯ್ತು ಒಂಜಿ ಡ್ರೀಮ್ ಬಂಡ ಮಲ್ಲ ಡ್ರೀಮ್ ಆರ ದೇಗ ಇತ್ತೆ ಚೇಂಬರ್ ಉಪ್ಪುನ ಡಿ ಸಿ ಒಂಜಿ ಪಾತ್ರ ಅಂಡೇರು ಇನಿ ಇಡೀ ಎಂಕಲ್ ಇಡೀ ಇಂಡಿಯಾ ಇಡೀ ಡಿಸ್ಟ್ರಿಕ್ಟ್ ಆವಡ್ ಇಡೀ ಸ್ಟೇಟ್ ಆವಡ್ ಒಂಜಿ ಫುಲ್ ಲೋನ್ ಕಟ್ಟುನೊಂದು ಬಂಡ ನಮ್ಮ ಪೊಂಜನಾಕಲು ಬಂದು ಇಂಚ ಒಂಜಿ ಕಟ್ಟುನಾಕಲು ಇಡೀ ಇಂಡಿಯಾಡ್ ಏರ್ಲ ಒಪ್ಪಾಯರು 100% ಲೋನ್ ಕಟ್ಟುನಾಕಲು ಬಂದು ಒಂಜಿ ಭಾರಿ ಒಂಜಿ ಹೆಮ್ಮೆ ಅಂಡು ದೇಗಂಡ ಒಂಜಿ ಕಾಲೋಡು ಜನಾರ್ದನ್ ಪೂಜಾರಿ ಡಿಪ್ಟಿ ಫೈನಾನ್ಸ್ ಮಿನಿಸ್ಟರ್ ಆದಿತ್ತೇರು ಮನಮೋಹನ್ ಸಿಂಗ್ನ ಟೈಮ್ಡು ಲೋನ್ ಮೇಲ ಆದಿತ್ತುಂಡು ಲೋನ್ ಮೇಲಾಡು ಲೋನ್ ಮಸ್ತ್ ಏರಿಯಾಗಳು ಬಂದು ಲೋನ್ ತಿಕ್ಕೊಂಡು ಹೆಚ್ಚು ನಿಮಿಷ ವಿದೌಟ್ ಇಂಟ್ರೆಸ್ಟ್ ಅದು ಪೋಡಿ 4% ಮಿನಿಮಮ್ ಇಂಟ್ರೆಸ್ಟ್ ಪೋಡು 4% ಅಂದು ಬಟ್ ನೆಟೆ ಆಪಗ ಕಟ್ಟೊಂದಿಲ್ಲ ಜಂಡ ಏನು ಆ ಒಂದು ಸಂದರ್ಭ ಅಂಚಾಯ್ತನು ಬಟ್ ಇನಿ ನೇನು ತೂನಾಗ 100% ಒಂಜಿ ಐನ್ ಮನಿ ಬ್ಯಾಕ್ ಇಂದು ಹೆಂಚಿನ ಐನ್ ಕಟ್ಟುನ ಲೋನ್ ಕಟ್ಟುನ ಅಂತ ಕೇನಾಗ ಭಾರಿ ಒಂಜಿ ಪ್ರೌಡ್ ಆಪುಂಡು ದೇಗಂಡ ನಮ್ಮ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಒಂಜಿ 1800 ಇನ್ಸ್ಟಿಟ್ಯೂಷನ್ಸ್ ಉಂಡು ನಮ್ಮಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂಚನೆ ಒಂಜಿ 2000 ಟೆಂಪಲ್ಸ್ ಇಜಿಂಡ ನಾಗಬನ ಭೂತಸ್ಥಾನ ಬೇತೆ ಬೇತೆ ಇಂದು ಉಂಡು ನೇನು ತೂನಾಗ ನಂಗೆ ಭಾರಿ ರೋಮಾಂಚನ ಆಪುಂಡು ದೇಗಂಡ ಇನಿ ನಾನು ಅದಾನಿನ ಎಕ್ಸಾಂಪಲ್ ತಗೊಂಡು 7th ಸ್ಟ್ಯಾಂಡರ್ಡ್ ಡ್ರಾಪ್ ಔಟ್ ಆದ ಆರ್ ಇನಿ ವರ್ಲ್ಡ್ ಇಂಡಿಯಾದ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ ನಂಬರ್ 1 ವರ್ಲ್ಡ್ ನಂಬರ್ 2 ಬರ್ತಾರೆ ಬಟ್ ನಮ್ಮ ಡಿಸ್ಟ್ರಿಕ್ಟ್ ಏತ ತೂಪೇನು ದೇಗಂಡ ಹೈಲಿ ಎಜುಕೇಟೆಡ್ ಮಸ್ತ್ ರೆವಲ್ಯೂಷನರೀಸ್ ಬೇತೆ ಬೇತೆ US ಮಲ್ಯ ಆಯ್ತೇರು MP ಆದ ನಮ್ಮ NITK ಅವಡು ಏರ್ಪೋರ್ಟ್ ಅವಡು ಬೇತೆ ಬೇತೆ ಇದು ಮಲ್ತಿದ್ದಾರೆ ಪೊಲಿಟಿಕಲ್ ನೆಟ್ಲ ಏರ್ ಪೊಲಿಟಿಕಲಿ ದುಂಬೋತೇರು ಅಕ್ಕಳು ಹೆಚ್ಚಾದ ಇಲೆಕ್ಷನ್ ಸೋತ್ಪು ಜಾಸ್ತಿ ದೇಗಂಡ ಒಂಜಿ ರೆವಲ್ಯೂಷನ್ ಚೇಂಜ್ ಕಾರಣಾಗ ಕಂಡಪಟ್ಟೆ ಇಂದು ಹಾಕೊಂಡು ಹೆಚ್ಚಿನ ಕೆಲಸರ್ತಿ ಜನಕ್ಕೆಲ್ಲ ಸಾಯಲ್ಲ ಒಪ್ಪುಚಾಯ್ತು ಬಟ್ ರಾಜೇಂದ್ರ ಕುಮಾರ್ ಏತ ಒಂಜಿ ದಶಕಗಳು ಮಲ್ತೊಂದಿಲ್ಲೇರು ಐನ್ ತೂನಾಗ ಒಂಜಿ ಮಲ್ಲ ರೆವಲ್ಯೂಷನ್ ನಮ್ಮ ಇಡೀ ಒಂಜಿ ಡಿಸ್ಟ್ರಿಕ್ಟ್ ದೇಗಂಡ ಒಂಜಿ ಮಲ್ಲ ಎಜುಕೇಷನ್ ರಿಫಾರ್ಮ್ ಮಲ್ಪಂದು ಸುಂದರಾಮ್ ಶೆಟ್ಟಿ ಲೆಕ್ಕನ 6 ಹೆಚ್ಚು ನಿಮಿಷ 9th ಸ್ಟ್ಯಾಂಡರ್ಡ್ ಡ್ರಾಪ್ ಔಟ್ ಬಟ್ ಒನ್ ಆಫ್ ದ ಗ್ರೇಟೆಸ್ಟ್ ಚೇರ್ಮನ್ಸ್ ಆತೇರು ನಮ್ಮ ಇಂಡಿಯಾಡ್ ಅಂಚೆನೆ ರಾಜೇಂದ್ರ ಕುಮಾರ್ ದ ವೇ ಈಸ್ ಗೋಯಿಂಗ್ ಅಬೌಟ್ ಅವು ಮೊದಲ ಒಂಜಿ ರೆವಲ್ಯೂಷನ್ ನನ್ನದ ಒಂಜಿ ನೆಟ್ ಯಾನ್ ಏಪಲಾಡ ದುಮ್ಲ ಬನೋದಿತ್ತೇನು ಒಂಜಿ ಕೋಆಪರೇಟಿವ್ ಸೆಕ್ಟರ್ದ ಪಾರ್ಟಿ ಅಫಿಲಿಯೇಷನ್ ಬುಡ್ದು ಬಂದ್ಬಿಡ್ಯಾನ್ ಗುಜರಾತ್ ತೂಂಡು ಅಮಿತ್ ಶಾ ಭಾರಿ ಮಲ್ಲ ಒಂಜಿ ರೆವಲ್ಯೂಷನ್ ಮಾಡ್ತದ್ದು ಕೋಆಪರೇಟಿವ್ ಒಂದು ಸೆಕ್ಟರ್ಡೇ ಒಂಜಿ ಮಲ್ಲ ರೆವಲ್ಯೂಷನ್ ಮಾಡ್ತೇರು ಎಲ್ಲ ಲೆಕ್ಕೋಡು ಅಂಚನೆಕ್ಲೆ ನಮ್ಮ ತರ್ಪಾವಡು ಅಂಚನೆ ನಮ್ಮ CM ಸಿದ್ದರಾಮಯ್ಯಲ್ಲ ಒಂಜಿ ಮಸ್ತ್ ರೆವಲ್ಯೂಷನ್ ಅಂದ್ರೆ ಬೇತೆ ಬೇತೆ ಆದ್ರೆ ಒಂದು ಶೆಪರ್ಡ್ ಹೆಚ್ಚಿನ ಒಂಜಿ ಕವರ್ಡ್ ಹೆಚ್ಚಿನ ಒಂಜಿ ನೆಟ್ ಹೆಚ್ಚಿನ ಭಾರಿ ಒಂಜಿ ಕುಗ್ರಾಮಡ್ ಬತ್ತದು ಒಂಜಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತೇರು ಅಂಚನೆಕ್ಲೆ ಎತ್ತದು ನಿಗುಲು ಒಂಜಿ ಮಾದರಿ ಆದ ಒಂಜಿ ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ಪೋಡಾಯಿನು ದೇಗಂಡ ಅಕ್ರಾಸ್ ಪಾರ್ಟಿ ಲೈನ್ಸ್ ಮಲ್ಪೋಡಾಯಿನು ಐನ್ ಮಲ್ತಿಂಡ ದೇಗಂಡ 5 ಲಕ್ಷ ನಿಗುಲು ಸಾರಿ ಕೊರ್ಪುನಿ ಈಜಿನ ಯೂನಿಫಾರ್ಮ್ ಈ ಲೋನ್ಸ್ ಕೊರ್ಪುನಿ ನೆಕ್ ಮಲ್ಲ ಒಂಜಿ ಬ್ಯಾಕಿಂಗ್ ಬೋರ್ಡ್ ದೇಗಂಡ ಇನಿ ನ್ಯಾಷನಲೈಸ್ ಬ್ಯಾಂಕ್ಸ್ ಉಂಡು ಥೌಸಂಡ್ಸ್ ಆಫ್ ಕ್ರೋರ್ಸ್ ಇದು ಮಲ್ಪೇರು ಬಟ್ ನಿಗುಲು ಒಂಜಿ ಆಲ್ಮೋಸ್ಟ್ 10,000 crores ಐನ್ ರೀಚ್ ಆ ಗೋಲ್ ರೀಚ್ ಆಪನ ಬಂಡ ಅವು ಗ್ರೇಟೆಸ್ಟ್ ಫೀಟ್ ಇನ್ ಮಲ್ಲೋಲಿ ದೇಗಂಡ ನೆಕ್ ಇವನ್ ನೋಬೆಲ್ ಪ್ರೈಸ್ ಕಮ್ಮಿ ಆಪುಂಡು ಬರೋ ರಾಜೇಂದ್ರ ಕುಮಾರ್ಗೆ ಅಂಚಿನ ಒಂಜಿ ಸನ್ನಿವೇಶ ಇಂದು ಸೊ ಎಂಕಲ ಸೈಡ್ ಏಪಲ ಎಂಕಲ ಬೆಂಬಲ ಉಂಡು ಇಲ್ಲೇ ವಿಷಯ ಇಡಲ ಈಜಿನ ಮಲ್ಲ ವಿಷಯ ಇಡಲ ಈ ಪಾತ್ರ ಪಣೊಂದು ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ಸ್. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಈ ಸಮವಸ್ತ್ರ ವಿತರಣೆಯ ಅರ್ಥಪೂರ್ಣ ಕಾರ್ಯಕ್ರಮದ ಸಭಾಧ್ಯಕ್ಷತೆಯ ಆ ಘನಪೀಠವನ್ನು ಅಲಂಕರಿಸಿ ಸ್ನೇಹಿತರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವುದಾದರೆ ಆ ಕಾರ್ಯಕ್ರಮದ ಸ್ವರೂಪ ಅಥವಾ ಕಾರ್ಯಕ್ರಮದ ವಿಶೇಷತೆ ಇತಿಹಾಸದ ಪುಟದಲ್ಲಿ ಗುರುತರವಾದಂತಹ ಸ್ಥಾನವನ್ನು ಅಲಂಕರಿಸುವಂತಹ ಕಾರ್ಯಕ್ರಮ ಆ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ವಂದನೆಯನ್ನ ಧನ್ಯವಾದವನ್ನ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಮವಸ್ತ್ರ ವಿತರಣಾ ಸಮಾರಂಭದ
ಸಮಾರಂಭ ಈಗಷ್ಟೇ ನೆರವೇರಿದೆ. ಈ ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ನಿತೀಶ್ ಶೆಟ್ಟಿ ಎಕ್ಕಾರು ಇವರನ್ನು ನವೋದಯ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಮವಸ್ತ್ರ ವಿತರಣಾ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ನಿರ್ಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಯಾದ ಶ್ರೀ ಮುಲ್ಲೆ ಮೊಯ್ಲನ್ MP ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.